ಜಲಂಚಾರು ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಸಪರಿವಾರ ಶ್ರೀ ನಾಗಬ್ರಹ್ಮಸ್ಥಾನದ ನೂತನ ಶಿಲಾಮಯ ದೇಗುಲ ಸಮರ್ಪಣೆ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಸುಮಾರು 4.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿಲಾಮಯವಾಗಿ ಪುನರ್ ನಿರ್ಮಾಣಗೊಂಡಿರುವ ಜಲಂಚಾರು ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಸಪರಿವಾರ ಶ್ರೀ ನಾಗಬ್ರಹ್ಮಸ್ಥಾನದ ನೂತನ ಶಿಲಾಮಯ ದೇಗುಲ ಸಮರ್ಪಣೆ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವವು ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಕಾಳತ್ತೂರು ಉದಯತಂತ್ರಿಗಳ ನೇತೃತ್ವದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಹಸ್ರ ಪರಿಕಲಶ ಸಹಿತ ಬ್ರಹ್ಮ ಕಲಶಾಭಿಷೇಕ ಮತ್ತು ಶ್ರೀ ಮಹಾಗಣಪತಿ ದೇವರಿಗೆ 108 ಪರಿಕಲಶ ಸಹಿತ ಬ್ರಹ್ಮ ಕಲಶಾಭಿಷೇಕ, ಮಹಾಪೂಜೆ, ಉತ್ಸವ ಬಲಿ, ಪಲ್ಲಪೂಜೆ ಹಾಗೂ ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ನಡೆಯಿತು. ದೇಗುಲದ ಪುನಃ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನ ಉಡುಪಿ ಪೇಜಾವರ ಕಿರಿಯ ಶ್ರೀಗಳಾದ ವಿಶ್ವಪ್ರಸನ್ನ ಶ್ರೀಪಾದರು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಭಗವಂತನ ಅನುಗ್ರಹ, ಮಾನವರ ಪ್ರಯತ್ನ ಎರಡೂ ಜೊತೆ ಸೇರಿದಾಗ ಬದುಕಿನಲ್ಲಿ ಎಲ್ಲ ಯಶಸ್ಸನ್ನು ಪಡೆಯುವುದು ಸಾಧ್ಯ. ಆಸ್ತಿಗರು ಅನಿಸಿಕೊಂಡು ನಾವು ಎಲ್ಲರೂ ಕೂಡ ಹಾಗೆ ಭಗವಂತನ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರ ಒಂದಲ್ಲ ಒಂದು ಬಗೆಯಿಂದ ಭಗವಂತನ ಆರಾಧನೆಯನ್ನು ನಾವೆಲ್ಲರೂ ಪ್ರತಿನಿತ್ಯ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಏನು ಸಂಪಾದಿಸ್ತಾ ಇದ್ದೇವೆ ಅದು ಭಗವಂತ ಅನುಗ್ರಹದಿಂದ ಸಂಪಾದಿಸಿದ್ದು. ನಾವು ಬರುವಾಗ ಏನನ್ನು ತಂದದ್ದಿಲ್ಲ, ಬಂದ್ಮೇಲೆ ಇನ್ನೇನು ಸೃಷ್ಟಿಸ್ತೇವೆ ಅಂತಂದ್ರೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ನಾವೇನು ಅನುಭವಿಸ್ತಾ ಇದ್ದೇವೆ ಅದು ಭಗವಂತ ಕೊಟ್ಟದ್ದು. ಪಣ ಇದ್ದಾದ ಮಲ್ಪಡು ಬಂದಾಗ ಒಂಜೇ ಕಾಲು ಕೋಲುದು ಒಂದು ಗುರಿನ ತೋಡುದು ಐತ ಉಲಾಯಿಡು ಒಂದು ದೀಪನ ಇದು 24 ಗಳಿಗೆ ಆ ದೀಪ ಪೊತ್ತೊಂದು ಇತ್ತನಂದಾಂಡ ಅಲ್ಪ ಭೂಮಿ ಶ್ವಾಸದಿತ್ತ ನೋಡು ನಿನ್ನ ದೇವಲ್ಲಿಯನ್ನು ಕಟ್ರೆ ಯೋಗ್ಯವಾದ ಇತ್ತಿನ ಜಾಗ ಅನ್ಪಣಬೇಕು ಅಂಚಿನ ಜಾಗನು ನಾಡಿದು ಆನಿದ ಕಾಲಡು ಇಂಚಿನ ದೇವಾಲಯ ಮಾತ ಕಟ್ರೆಗೆ ಒಂದು ಅವಕಾಶ ಮಲ್ತುಕೊಳ್ಳಿ. ಇಟ್ಟು ಬೇರೆ ಬೇರೆ ರೀತಿಯ ವೈಜ್ಞಾನಿಕವಾದಿತ್ತಿನ ಈ ದೇವಸ್ಥಾನ ಇನ್ನಿತ ಜೋಕ್ಲಿಗೆ ನಮ್ಮ ದೇವರ ಮನ್ಪುನೇನ ದೇವಸ್ಥಾನ ಮನ್ಪುನೇನ ವೈಜ್ಞಾನಿಕವಾದ ತೋಜ ಉಡಾಪ. ದೇಗುಲದ ನಿರ್ಮಾಣ ಕಾರ್ಯಕ್ಕೆ ಸಹಕರಿಸಿದವರನ್ನ ಮತ್ತು ದಾನಿಗಳನ್ನ ಈ ಸಂದರ್ಭ ಗೌರವಿಸಲಾಯಿತು. ಒಟ್ಟಿನಲ್ಲಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಅನ್ನ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು.
ಸಂತೋಷ್, ಸ್ಪಂದನ ನ್ಯೂಸ್, ಕಾಪು.